ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮಂಡಳದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಸರ್ಕಾರ ನೀತಿಗೆ ಭಾಜಪದ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಇನ್ನು ಮುಖಂಡ ವಿಕಾಸ್ ಪುತ್ತೂರು ಮಾತನಾಡಿ, ಕಳೆದ 2 ವರ್ಷಗಳಿಂದ ಕರ್ನಾಟಕವನ್ನು ಆಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಒಂದು ಕೋಮಿನ ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದೆ. ಯಾವುದೇ ರೀತಿಯಲ್ಲಿ ಜನಸ್ನೇಹಿ ಜನಪರ ಯೋಜನೆಗಳನ್ನು ಸರ್ಕಾರ ತಂದಿಲ್ಲ. ಗ್ರಾಮ ಪಂಚಾಯತ್ ಅಧಿಕಾರ ಕಸಿದುಕೊಂಡು ಪ್ರಾಧಿಕಾರಕ್ಕೆ ನೀಡಲಾಗಿದೆ. ಆದರೆ ಅಲ್ಲಿ ಯಾವುದೇ ಜನಪರ ಕೆಲಸ ಆಗ್ತಾ ಇಲ್ಲ. ನಿವೇಶನಕ್ಕೆ ನೀಡಿದ ಬಡವರ ಅರ್ಜಿಗಳು ಕಡತದಲ್ಲಿ ಕೊಳಿತಾ ಇದೆ ಎಂದು ವಾಗ್ದಾಳಿ ನಡೆಸಿದರು. ಶಾಸಕ ವೇದವ್ಯಾಸ್ ಕಾಮತ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಮೊದಲಾದವರಿದ್ದರು. ಪ್ರತಿಭಟನೆ ಬಳಿಕ ಬಿಜೆಪಿ ನಾಯಕರು ಪಾಲಿಕೆ ಆಯುಕ್ತ ರವಿಚಂದ್ರ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭ ಜಿಲ್ಲಾಧ್ಯಕ್ಷ ಸತೀಶ್ ಕುಮಾರ್, ನಿತಿನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮೀನುಗಾರಿಕಾ ನಿಗಮ ಮಂಡಲದ ಅಧ್ಯಕ್ಷರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತಿರುವಾಗ ಪ್ರೇಮ ಶೆಟ್ಟಿ ಅವರು ಮತ್ತೆ ದಿವಾಕರ ಪಾಂಡೇಶ್ವರ್ ಹಮ್ಮಿಕೊಳ್ಳಲಾಗಿರುವಂತಹ ಈ ಪ್ರತಿಭಟನೆಯ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಿವೇಶನಗಳನ್ನು ಕೊಡುವಂತದ್ದು, ಆಶ್ರಯ ಯೋಜನೆ ಅಡಿಯಲ್ಲಿ ಇವರು ಮನೆಗಳನ್ನು ಸೀಮಿತವಾಗಿರ್ತಕ್ಕಂಥ ಈ ಸರ್ಕಾರವನ್ನು ಬಡಿದೆಬ್ಬಿಸುವಂತ ಇಲ್ಲಿ ಒಂದು ಸಭೆಯನ್ನು ಮಾಡಿದ್ರು, ಯಾರನ್ನು ಕರ್ಕೊಂಡು ಸಭೆಯನ್ನು ಮಾಡಿದ್ರು. ಕಳೆದ 2 ವರ್ಷಗಳಿಂದ ಕರ್ನಾಟಕವನ್ನು ಆಳ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆಯಿಂದ ಇದು ಒಂದು ಕೋಮಿನ ತುಷ್ಟೀಕರಣಕ್ಕೆ ಸೀಮಿತ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇಡೀ ಕರ್ನಾಟಕದ ನಾಗರಿಕರ ಒಂದು ಜೀವನ ಇವತ್ತು ಅಸ್ತವ್ಯಸ್ತಗೊಂಡಿದೆ. ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯಲ್ಲಿ ಜನಸ್ನೇಹಿ ಜನಪರವಾಗಿರ್ತಕ್ಕಂಥ ಯೋಜನೆಗಳು ಅನುಷ್ಠಾನ ಆಗ್ತಾ ಇಲ್ಲ. ಸರ್ಕಾರಿ ವ್ಯವಸ್ಥೆಗಳು ಇವತ್ತು ಜಾರಿ ಆಗ್ಬೇಕಾಗಿತ್ತ, ಅದ್ಯಾವುದು ಕೂಡ ಜಾರಿಯಾಗುವಂತಹ ಪರಿಸ್ಥಿತಿಯಲ್ಲಿಲ್ಲ. ಕಳೆದ 2 ವರ್ಷಗಳಿಂದ ಸ್ನೇಹಿತರೆ ಒಂದೇ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಯನ್ನು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿಲ್ಲ. ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ ಏನು ಸರ್ಕಾರ ಮನೆಗಳನ್ನು ಆಶ್ರಯ ಯೋಜನೆ ಮುಖಾಂತರ ನಿರ್ಮಾಣ ಮಾಡಿ ಕೊಡಬೇಕಾ? ಇವತ್ತು ಕಳೆದ 2 ವರ್ಷಗಳಿಂದ ಒಂದೇ ಒಂದು ಮನೆಯನ್ನು ಕಟ್ಟಿಕೊಡುವಂತ ಯೋಗ್ಯತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲ. 9/11 ಮುಖಾಂತರ ಯಾವ ಒಂದು ವ್ಯವಸ್ಥೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಯಾವ ಅಧಿಕಾರ ಇತ್ತ, ಅದನ್ನು ಕೂಡ ಇವತ್ತು ಭ್ರಷ್ಟಾಚಾರದ ಒಂದು ಕಾರಣಕ್ಕಾಗಿ ಅದನ್ನು ಕೇಂದ್ರೀಕರಣಗೊಳಿಸಿ ಸ್ಥಳೀಯ ಅಭಿವೃದ್ಧಿಯ ಪ್ರಾಧಿಕಾರದ ಮುಖಾಂತರ ಇವತ್ತು ಅದನ್ನು ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವಂತದ್ದಿದೆ. ದರೋಡೆಕೋರ ಸರ್ಕಾರ ಇವತ್ತಿನ ಕಾಂಗ್ರೆಸ್ ಸರ್ಕಾರದಂತ ಒಂದು ದರೋಡೆಕೋರ ಸರ್ಕಾರ ಬೇರೆ ಯಾವುದಿಲ್ಲ. ಗೌತಮ್ರೆ, ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಭಾರತದಲ್ಲಿ ಯಾವುದೇ ಸರ್ಕಾರ, ಇದನ್ನು ಬಹಳ ಗಮನವಿಟ್ಟು ಕೇಳಿ, ಭಾರತದಲ್ಲಿ ಯಾವುದೇ ಸರ್ಕಾರ ಈ ಹಿಂದೆ ಬಂದಿರಬಹುದು, ಇನ್ನು ಮುಂದೆ ಬರಬಹುದು, ಹುಟ್ಟುವವರಿಗೆ ಮತ್ತು ಸಾಯುವವರಿಗೆ ಅನ್ಯಾಯ ಮಾಡ್ತಾ ಇರೋದಂತ ಸರ್ಕಾರಗಳು ಬಂದಿದ್ದವು. ಆದ್ರೆ ಈಗ ಏನಾಗಿದೆ, ನಾಳೆ ಹುಟ್ಟುವವರಿಗೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಅವಧಿಯಲ್ಲಿ ಹುಟ್ಟುವಂತವರಿಗೆ ಜನನ ಪತ್ರವನ್ನ ಬರ್ತ್ ಸರ್ಟಿಫಿಕೇಟ್ಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ 5 ರೂಪಾಯಿ, ಹುಟ್ಟುವವರಿಗೆ ಖುಷಿಯಲ್ಲಿ 5 ರೂಪಾಯಿಯಲ್ಲಿ ಜನನ ಪತ್ರ ಬರ್ತ್ ಸರ್ಟಿಫಿಕೇಟ್ ಅನ್ನು ನಾವು ಕೊಡ್ತಿದ್ದೀವಿ. ಕೆಲವೊಂದು ಕಡೆ ಜೀವವನ್ನು ಕಳ್ಕೊಂಡಂತ ಸತ್ತವ ಕುಟುಂಬದವರಿಗೆ ಕಣ್ಣೀರು ಬರಬಾರದು ಅಂತೇಳಿ ಮರಣ ಪತ್ರ ಡೆತ್ ಸರ್ಟಿಫಿಕೇಟ್ ಕೂಡ 5 ರೂಪಾಯಿ ಇತ್ತು. ಇವತ್ತು ಜನನ ಪತ್ರಕ್ಕೆ 70 ರೂಪಾಯಿ, ಮರಣ ಪತ್ರ ಡೆತ್ ಸರ್ಟಿಫಿಕೇಟ್ಗೆ 70 ರೂಪಾಯಿ. 5 ರೂಪಾಯಿ ಎಲ್ಲಿ ಸ್ವಾಮಿ, 70 ರೂಪಾಯಿ ಎಲ್ಲಿ? ಸಾಯುವವರಿಗೂ ಬಿಡದಂತ ಸರ್ಕಾರ ನೀವು. ಸಾಯುವವರು ನಿಶ್ಚಿಂತೆಯಿಂದ ಸಾಯ್ಬೇಕು ಅಂತ ಹೇಳಿ ತಿಳ್ಕೊಂಡ್ರೆ ಅವ 70 ರೂಪಾಯಿ ಕಟ್ಟಬೇಕು. ಏನು ಅವತ್ತೆ ನಮ್ಮ ಸರ್ಕಾರ? ಇಂತಹ ದಲಿತ ಸರ್ಕಾರ ಇಡೀ ದೇಶದಲ್ಲಿ ಯಾವತ್ತೂ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ.